ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆಯ ಕುಂಜಾರುಗಿರಿಯಲ್ಲಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ವರಲಕ್ಷ್ಮಿ ಹಬ್ಬದಾಗೆ ವರ ನೀಡೋ ಲಕ್ಷ್ಮಿಯ ವ್ರತವ ಮಾಡುತ್ತ ಬೇಡೋಣ. ಮಲ್ಲಿಗೆ ಮಂಟಪವ ಸಿಂಗಾರ ಮಾಡಿಟ್ಟು ಹಸಿರು ತೋರಣ ಕಟ್ಟೋಣ. ಓ ವರಲಕ್ಷ್ಮಿ ಹಬ್ಬದಾಗೆ ವರ ನೀಡೋ ಲಕ್ಷ್ಮಿಯ ವ್ರತವ ಮಾಡುತ್ತ ಬೇಡೋಣ. ಕರಾವಳಿ ಪ್ರದೇಶ ಅಂದ್ರೆ ಸಾಕು, ದೇಶದೆಲ್ಲೆಡೆ ಹೆಸರುವಾಸಿಯಾದ ಚಿರಪರಿಚಿತ ಪ್ರದೇಶ. ಇಲ್ಲಿನ ಉದ್ಯಮ, ವೈದ್ಯಕೀಯ ವ್ಯವಸ್ಥೆ, ಶಿಕ್ಷಣ ಕ್ಷೇತ್ರ, ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು, ಪ್ರವಾಸಿ ಸ್ಥಳಗಳು, ಕಾರ್ಣಿಕದ ದೈವಗಳು, ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ಸುಂದರ ದೇವಾಲಯಗಳು ನೆಲೆಗೊಂಡಿರುವ ಹಿನ್ನೆಲೆಯಲ್ಲಿಯೇ ಕರಾವಳಿ ಪ್ರದೇಶ ದೇಶದೆಲ್ಲೆಡೆ ಅಲ್ಲದೆ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದೆ. ದೇವಾಲಯಗಳು ಸ್ಥಾಪಿತವಾಗಿರುವುದೇ ಗ್ರಾಮ ರಾಷ್ಟ್ರಗಳ ಕ್ಷೇಮಾಭ್ಯುದಯಕ್ಕಾಗಿ. ಹೌದು, ಅಂತಹ ಒಂದು ವಿಶೇಷ ದೇಗುಲವನ್ನ ನಾವು ಈ ದಿನ ನಿಮಗೆ ಪರಿಚಯಿಸುತ್ತಿದ್ದೇವೆ. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ, ಸಾವಿರಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯಾದ ಶ್ರೀ ದುರ್ಗಾದೇವಿ ದೇವಸ್ಥಾನ ಕುಂಜಾರುಗಿರಿ, ಉಡುಪಿ ಜಿಲ್ಲೆ. ಹಲವಾರು ವರ್ಷಗಳಿಂದ ಪವಾಡಗಳನ್ನ ಸೃಷ್ಟಿ ಮಾಡುತ್ತಿರುವಂತಹ, ತನ್ನ ಕಾರಣಿಕದಿಂದ ವೈಶಿಷ್ಟ್ಯವನ್ನ ಹೊಂದಿರುವಂತಹ ದೇವಿ ಸನ್ನಿಧಿ. ಹಲವಾರು ವರ್ಷಗಳಿಂದ ಪವಾಡಗಳನ್ನ ಸೃಷ್ಟಿ ಮಾಡುತ್ತಿರುವಂತಹ, ತನ್ನ ಕಾರಣಿಕದಿಂದ ವೈಶಿಷ್ಟ್ಯವನ್ನ ಹೊಂದಿರುವಂತಹ ದೇವಿ ಸನ್ನಿಧಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವರಲಕ್ಷ್ಮಿ ಹಬ್ಬದಾಗೆ ವರ ನೀಡೋ ಲಕ್ಷ್ಮಿಯ ವ್ರತವ ಮಾಡುತ್ತ ಬೇಡೋಣ. ಮಲ್ಲಿಗೆ ಮಂಟಪವ ಸಿಂಗಾರ ಮಾಡಿಟ್ಟು ಹಸಿರು ತೋರಣ ಕಟ್ಟೋಣ. ಓ ವರಲಕ್ಷ್ಮಿ ಹಬ್ಬದಾಗೆ ವರ ನೀಡೋ ಲಕ್ಷ್ಮಿಯ ವ್ರತವ ಮಾಡುತ್ತ ಬೇಡೋಣ. ಮಲ್ಲಿಗೆ ಮಂಟಪವ ಸಿಂಗಾರ ಮಾಡಿಟ್ಟು ಹಸಿರು ತೋರಣ ಕಟ್ಟೋಣ.
प्रेक्षणं निजदर्शनम् तारकोपमचारुदीपचयान्तरे गतचिन्तरे ध्येयमानसपूर्णचन्द्रसमानमच्युतमानमाम् तारकोपमरौप्यपीठकृतालयं हरिमालयम् रौप्यपीठकृतालयस्य हरे प्रियं दुरितप्रियं तद्वता चक्रवादिराजयति पुनः पूरितम् ಶ್ರೀ ದುರ್ಗಾದೇವಿ ದೇವಸ್ಥಾನವೆಂದರೆ ಅದು ವಿಶಿಷ್ಟ ಕಾರಣಿಕಗಳನ್ನ ಸೃಷ್ಟಿ ಮಾಡುವಂತಹ ಅದ್ಭುತ ಕ್ಷೇತ್ರ. ದೈವಿ ಭಕ್ತರು ಒಂದೇ ಭೇಟಿಯಲ್ಲಿ ಮನಸೂರೆಕೊಂಡು ಜೀವನವಿಡೀ ದೇವಿಯ ಅನುಭವವನ್ನ ಪಡೆಯುವ ಸಂಭ್ರಮ. ಶ್ರೀ ದುರ್ಗಾದೇವಿ ದೇವಸ್ಥಾನವೆಂದರೆ ದೇವಿಯ ದರ್ಶನದ ಅನುಭವಕ್ಕಾಗಿ ಕಾಯುವವರು ಹಲವು ಮಂದಿ. ನಂಬಿದ ಭಕ್ತರ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಇತ್ತೀಚೆಗೆ ದುರ್ಗಾದೇವಿ ದೇವಸ್ಥಾನ ಕುಂಜಾರುಗಿರಿ ಉಡುಪಿ ಜಿಲ್ಲೆಯಲ್ಲಿ ನಡೆದ ವರಮಹಾಲಕ್ಷ್ಮಿ ಪೂಜೆಗೆ ಸೇರಿದ ಭಕ್ತ ಜನಸಾಗರವೇ ಸಾಕ್ಷಿ. ಶುಕ್ರವಾರ ಬಂದಾಗ ಶುಭದ ಶಕುನ ತಂದಾಗ ಶುಭ್ರಮನದೆ ಪೂಜಿಸಿದಾಗ ಒಲಿವಳಮ್ಮ ಭಾಗ್ಯಲಕ್ಷ್ಮೀ. ಶುಕ್ರವಾರ ಬಂದಾಗ ಶುಭದ ಶಕುನ ತಂದಾಗ ಶುಭ್ರಮನದೆ ಪೂಜಿಸಿದಾಗ ಒಲಿವಳಮ್ಮ ಭಾಗ್ಯಲಕ್ಷ್ಮೀ. ನಾನು 40 ವರ್ಷದಿಂದ ಬರ್ತಾ ಇದ್ದೇನೆ. ವಿಶೇಷ ಅಂದರೆ ಶ್ರಾವಣ ಕುಂಜಾರಿಗೆ ಮಾತ್ರ ಬರೋದು. ಮೊದಲು ನನ್ನ ಅಜ್ಜ ಅಜ್ಜಿ ಬರ್ತಿದ್ರು, ಆಮೇಲೆ ನನ್ನ ಅಪ್ಪ ಅಮ್ಮ ಬರ್ತಿದ್ರು, ಅದ್ರ ನಂತರ ನನ್ನ ಅಕ್ಕ ಬರ್ತಿದ್ಲು, ಅವಳ ನಂತರ ನಾನು ಬರ್ತಿದ್ದೇನೆ. ಈಗ ಏನಾದರೂ ಬೇಡ್ಕೊಂಡ್ರೆ ಅದು ಹೇಳಿದ್ದು ಹೇಳಿದಾಗೆ ಆಗ್ತದೆ. ದಾರಿದ್ರ್ಯವು ನೀಗಬೇಕೇ ಧನ ಕೊಡುವಳು ಧನಲಕ್ಷ್ಮಿ. ಕಡಲಿನಿಂದ ಬಂದೆ ಕಾಲಗೆಜ್ಜೆನಾದ ತಂದೆ ನೀಲಿ ಬಣ್ಣದವನ ಪಡೆದೆ ಮಾಲಕುಮಿ ಎನಿಸಿದೆ ಲಕ್ಷ್ಮೀ ದೇವಿಗೆನಿಸಿದೆ. ಹಾಲ ಕಡಲಿನಿಂದ ಬಂದೆ ಕಾಲಗೆಜ್ಜೆನಾದ ತಂದೆ ನೀಲಿ ಬಣ್ಣದವನ ಪಡೆದೆ ಮಾಲಕುಮಿ ಎನಿಸಿದೆ ಲಕ್ಷ್ಮೀ ದೇವಿಗೆನಿಸಿದೆ. ಕುಂಜಾರುಗಿರಿಯು ಉಡುಪಿಯಿಂದ ಆಗ್ನೇಯಕ್ಕೆ ಸುಮಾರು 6-7 ಮೈಲು ದೂರದ ಗುಡ್ಡ ಪ್ರದೇಶದಲ್ಲಿದೆ. ಈ ಪ್ರದೇಶವು ದುರ್ಗಾದೇವಿ ದೇವಸ್ಥಾನಕ್ಕೆ ಪ್ರಸಿದ್ಧವಾಗಿದ್ದು ಇದನ್ನು ಪರಶುರಾಮನಿಂದ ನಿರ್ಮಾಣ ಮಾಡಲ್ಪಟ್ಟಿದೆ ಎಂದು ನಂಬಲಾಗಿದೆ. ಈ ಗುಡ್ಡವು ಆನೆಯನ್ನ ನೆನಪಿಸುವುದರಿಂದ ಇದಕ್ಕೆ ಕುಂಜಾರುಗಿರಿ ಎಂದು ಹೆಸರಿಸಲಾಗಿದೆ. ಕನ್ನಡದಲ್ಲಿ ಕುಂಜಾರು ಎಂದರೆ ಆನೆ ಎಂದರ್ಥ. ದುರ್ಗಾದೇವಿ ಮತ್ತು ಪರಶುರಾಮ ದೇಗುಲವು ಆಧ್ಯಾತ್ಮಿಕ ಶಾಂತಿಯನ್ನ ನೀಡುತ್ತದೆ. ಪವಿತ್ರ ತೀರ್ಥ ಮತ್ತು ಪಾಚಕ ಕ್ಷೇತ್ರದಿಂದಾಗಿ ಇದು ಪ್ರವಾಸಿಗರಿಗೆ ಪವಿತ್ರ ಕ್ಷೇತ್ರವಾಗಿ ಪರಿಣಮಿಸಿದೆ. ಉಡುಪಿಯಿಂದ ಕುಂಜಾರುಗಿರಿಗೆ ತಲುಪಲು ಸುಮಾರು 1 ಗಂಟೆ ಸಮಯ ಬೇಕಾಗುತ್ತದೆ. ಉಡುಪಿ ಮತ್ತು ಕುಂಜಾರುಗಿರಿಗೆ ಸೂಕ್ತ ಬಸ್ ಸೌಲಭ್ಯ ಕೂಡ ಇದೆ. ಈ ದೇಗುಲಕ್ಕೆ ಭೇಟಿ ನೀಡಿ ದೇವಿಯ ಆರಾಧನೆಯನ್ನ ಮಾಡಲು ಇಚ್ಛೆ ಪಡುವವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಗಳು ಕೂಡ ಇದೆ. ಆದ್ದರಿಂದಲೇ ಈ ದೇಗುಲಕ್ಕೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ.
ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಯಾವ ಲೌಕಿಕ ವೈದ್ಯನಿಂದಲೂ ಕೊಡಲಿಕ್ಕಾಗುವುದಿಲ್ಲ. ಇದನ್ನು ಮನಗಂಡ ನಮ್ಮ ಋಷಿಗಳು, ದೂರದೃಷ್ಟಿ ಉಳ್ಳವರು, ಅಲ್ಲಲ್ಲಿ ದೇವಾಲಯಗಳನ್ನು ಸ್ಥಾಪನೆ ಮಾಡಿದರು. ಪ್ರಾರ್ಥನೆ ಮಾಡುವ ಮೂಲಕ ದೇವರನ್ನು ಆ ಆಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ದೇವರಲ್ಲಿ ಬೇಡಿಕೊಂಡರು. ಸಮಾಜದ ಜನ ಮಾನಸಿಕ ನೆಮ್ಮದಿ ಇಲ್ಲದೆ ತುಂಬ ಬಳಲ್ತಾ ನಿನ್ನ ಬಳಿಗೆ ಬಂದಾಗ ಅವರಿಗೆ ನೀನು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿಯೇ ಅಲ್ಲ, ಆವಾಗಲೇ ಅಲ್ಲ, ಪರೋಕ್ಷವಾಗಿ ಅವರಿಗೆ ಕಾಣಿಸದಂತೆ ಅವರ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಅವರ ಮುಖದಲ್ಲಿ ಒಳ್ಳೆಯ ನಗು ಬರುವಂತೆ ಮಾಡುವಂಥ ಋಷಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಪ್ರತಿಷ್ಠೆ ಮಾಡಿ ಒಂದೊಂದು ಸಂದರ್ಭದಲ್ಲಿ ನಮಗೆ ಯಾವಾಗಲೂ ದೇವಸ್ಥಾನಕ್ಕೆ ಬರಲಿಕ್ಕಾಗುವುದಿಲ್ಲ, ಆದರೆ ಸಮಸ್ಯೆಗಳು ಮಾತ್ರ ಯಾವಾಗಲೂ ಉಂಟು. ಇದಕ್ಕೆ ಪರಿಹಾರವಾಗಿ ಅಂತೇಳಿ ಇಂತಹ ಕೆಲವು ಪರ್ವ ಕಾಲಗಳಲ್ಲಿ ಲಕ್ಷ್ಮಿಗಾಗುವಾಗ ಶುಕ್ರವಾರ ಅಂತ, ರಾಘವೇಂದ್ರ ಸ್ವಾಮಿಗಳಿಗೆ ಗುರುವಾರ ಅಂತ, ಆಂಜನೇಯನಿಗೆ ಶನಿವಾರ ಅಂತ, ರುದ್ರದೇವರಿಗೆ ಸೋಮವಾರ ಅಂತ, ಹೀಗೆ ವಾರದ 7 ದಿವಸಗಳಲ್ಲಿಯೂ ಕೂಡ 7 ರೀತಿಯ ದೇವರ ಆರಾಧನೆ ಮಾಡಿ ತನ್ಮೂಲಕ ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಋಷಿಗಳ ಪ್ರಾರ್ಥನೆ ದೇವರಲ್ಲಿ. ಆ ದೃಷ್ಟಿಯಲ್ಲಿ ಏನು ಈ ದಿವಸ ಶ್ರಾವಣ ಮಾಸ, ಸಿಂಹ ಮಾಸ, ಶೋಣ ತಿಂಗಳು, ಇದು ದುರ್ಗೆ ಅವತರಿಸಿದ ತಿಂಗಳು. ಈ ತಿಂಗಳಲ್ಲಿ ದುರ್ಗೆ ಕೃಷ್ಣನ ಜೊತೆಗೆ ತಾನು ಅವತರಿಸಿದವಳು. ತುಂಬ ಸನ್ನಿಹಿತಳಾಗಿದ್ದಾಳೆ. ಈ ಬೆಟ್ಟದ ಮೇಲೆ 5000 ವರ್ಷದ ಹಿಂದೆನೇ ಬಂದು ಇಲ್ಲಿ ನೆಲೆಸಿದ್ದಾಳೆ. ಬರತಕ್ಕಂಥ ತನ್ನ ಮಕ್ಕಳ ದುಃಖವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಮಾತ್ರ. ಇಷ್ಟೇ ಕ್ರಮ. ಸಮುದ್ರಕ್ಕೆ ನಾವು ಎಷ್ಟು ಪಾತ್ರ ಹಿಡ್ಕೊಂಡು ಹೋಗ್ತೇವೋ ಅಷ್ಟೇ ನೀರು ತರಲಿಕ್ಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಇವಳ ಬಳಿಗೆ ಬರುವಾಗ ಯಾವ ಪಾತ್ರ ಹಿಡ್ಕೊಂಡು ಬರ್ತೇವೋ ಅದಕ್ಕೆ ಸರಿಯಾಗಿ ಫಲವನ್ನು ಪಡೆಯಲಿಕ್ಕಾಗುತ್ತೆ. ಸಕಲ ಸಂಕಷ್ಟಗಳಿಗೆ ಒಂದೇ ಪರಿಹಾರ, ಅದು ದುರ್ಗಾದೇವಿ ದೇವಸ್ಥಾನ, ಕುಂಚಾರುಗಿರಿ, ಉಡುಪಿ ಜಿಲ್ಲೆ. ದುರ್ಗಾದೇವಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ವರಮಹಾಲಕ್ಷ್ಮಿ ವ್ರತ ಪೂಜೆಯು ಅದ್ಧೂರಿಯಾಗಿ ನೆರವೇರಿತು. ವರಮಹಾಲಕ್ಷ್ಮಿ ವ್ರತ ಪೂಜೆಯಲ್ಲಿ ಮುಖ್ಯವಾಗಿ ನಾವು ಕಲಶಕ್ಕೆ ಪೂಜೆಯನ್ನ ಸಲ್ಲಿಸುತ್ತೇವೆ. ಮದುವೆಯಾಗದ ಯುವತಿಯರು ತನಗೆ ಒಳ್ಳೆಯ ವರನನ್ನು ಕೊಡುತ್ತಾಯೆ ಎಂದು ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದರೆ, ಮದುವೆ ಆಗಿರುವ ಗೃಹಿಣಿಯರು ನಮಗೆ ಭಾಗ್ಯವೃತ್ತಿಯನ್ನ ದಯಪಾಲಿಸು ಎಂದು ಬೇಡಿಕೊಳ್ಳುತ್ತಾರೆ. ಇಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವುದು ಮಾತ್ರ ಮುಖ್ಯವಾಗುತ್ತದೆ. ಭಕ್ತಿ ಇಲ್ಲದ ಕಡೆ ಯಾವುದೇ ಶಕ್ತಿಯು ದಯಪಾಲಿಸದು. ಮಹಾಲಕ್ಷ್ಮಿ ವ್ರತಾಚರಣೆಯ ದಿನ ಉಪವಾಸ ಇರಬೇಕು. ದುರ್ಗಾದೇವಿ ದೇವಸ್ಥಾನ ಕುಂಜಾರುಗಿರಿಯಲ್ಲಿ ವರಮಹಾಲಕ್ಷ್ಮಿಯ ಪ್ರಯುಕ್ತ ವಿಶೇಷ ಪೂಜಾಚರಣೆಗಳು ನಡೆಯಿತು. ಪೂಜಾಚರಣೆಯ ಪ್ರಯುಕ್ತ ಬೆಳಕಿನಿಂದಲೇ ದೇವಿಯ ಆವರಣವು ಭಕ್ತಿ ಸಡಗರದಿಂದ ತುಂಬಿತ್ತು. ದೇವಿಗೆ ವಿಶೇಷವಾಗಿ ಪೂಜಾ ಕಾರ್ಯಗಳು ನಡೆದವು. ನಿತ್ಯ ಹರಿದ್ವರ್ಣದ ಕಾಡಿನಂತೆ ಕಾಣುವ ಕಾಡಿನ ಮಧ್ಯೆ ಈ ದೇವಾಲಯವು ಸ್ಥಾಪಿತವಾಗಿದ್ದು, ತಾಯಿಯು ತನ್ನ ಪವಾಡ ಶಕ್ತಿಗಳಿಂದ ಭಕ್ತಾದಿಗಳ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಬೆಟ್ಟದ ತುದಿಯಲ್ಲಿ ಸ್ಥಾಪಿತಳಾಗಿದ್ದಾಳೆ. ಪವಾಡ ಸದೃಶ್ಯವಾದ ದೇವಿಯು ಭಕ್ತಾದಿಗಳ ಸಕಲ ಇಷ್ಟಾರ್ಥಗಳನ್ನ ಸಿದ್ಧಿಸುವಾಕೆ. ಭಗವಂತನಾಗಿರತಕ್ಕಂತಹ ಪರಶುರಾಮ ದೇವರು ಸುಮಾರು 5000 ವರ್ಷದ ಹಿಂದೆ ಇಲ್ಲಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ದೇವರು ಪ್ರತಿಷ್ಠಾಪನೆ ಆಗುವಾಗ ಇಲ್ಲಿ ನೀರು ಸಿಗಲಿಲ್ಲ. ಅದಕ್ಕಾಗಿ ಪರಶುರಾಮ ತನ್ನ 4 ಪವಿತ್ರವಾಗಿರತಕ್ಕ ಆಯುಧಗಳಿಂದ ಪರಶು ತೀರ್ಥ, ಗದಾತೀರ್ಥ, ಧನುಸ್ತೀರ್ಥ, ಬಾಣತೀರ್ಥ ಎಂಬಂಥ 4 ತೀರ್ಥವನ್ನು ಇಲ್ಲಿ ಸಂಸ್ಥಾಪನೆ ಮಾಡಿದರು. ನೀರು ಇಲ್ಲದ ಜಾಗದಲ್ಲಿಯೂ ಕೂಡ ನೀರು ಇರುವ ಹಾಗೆ ಮಾಡಿದರು. ಹಾಗೂ ದುರ್ಗಾದೇವಿಯ ಪೂಜೆಗೆ ನೀರು ವಿನಿಯೋಗ ಆಗುವ ಹಾಗೆ ವಿಶೇಷವಾಗಿ ಇಲ್ಲಿ ನಡೆಸಿಕೊಟ್ಟರು. ವಿಶೇಷವಾಗಿ ದೇವರ ಇಲ್ಲಿ ಪ್ರತಿಷ್ಠಾಪನೆ ಆಗುವಾಗ ದೇವರೆಲ್ಲ ಪುಷ್ಪಕ ವಿಮಾನದಲ್ಲಿ ಇಲ್ಲಿವರೆಗೆ ಬಂದು ಇಲ್ಲಿ ಹೂವಿನ ಒಂದು ಪುಷ್ಪವೃಷ್ಟಿಯನ್ನು ಮಾಡಿದ್ರಿಂದ ಇಲ್ಲಿಗೆ ದುರ್ಗಾ ಬೆಟ್ಟ ಎಂಬುದಾಗಿ ಹೆಸರು ಬಂತು. ವೀಕ್ಷಕರೇ, ಶ್ರೀ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ನಾವು ಇಲ್ಲಿ ಇವಾಗ ಕೇಳೋಣ. ನನ್ನ ಹೆಸರು ನಾಗೇಶ್ವರ ಸೋಮೇಜಿ ಅಂತೇಳಿ ಕುಂದಾಪುರದಿಂದ ಬಂದಿದ್ದೀನಿ, ಗಿಳಿಯಾರು ಗ್ರಾಮ.
ನಮ್ಗೆ ಜೋಗಿ ಕುಲದೇವರು ದುರ್ಗಾ ಪರಮೇಶ್ವರಿ, ಕುಲದೇವರು ಕುಂಜಾರಗಿರಿ ದುರ್ಗಾ ಪರಮೇಶ್ವರಿ ಆಗಿದ್ದಾಳೆ. ಅದೇ ತಲ್ಲಿ ಕೂಡ ನಮ್ಮಲ್ಲಿಯೂ ಕೂಡ ಈ ದೇವ್ರನ್ನ ನಾವು ನಂಬ್ಕೊಂಡಿದ್ದೇವೆ. ನವರಾತ್ರಿಯಲ್ಲಿ ಕೂಡ ಈ ದೇವ್ರನ್ನ ನಾವು ಮನೆಯಲ್ಲಿ ಆರಾಧನೆ ಮಾಡ್ತೇವೆ, 9 ದಿನ ಕೂಡ ಆರಾಧನೆ ಮಾಡ್ತೇವೆ. ಅದೇ ತಲ್ಲಿ ಕೂಡ ತುಂಬ ಮಡಿಯುತವಾಗಿದ್ದಂತಹ ದೇವತೆಗಳಾಗಿದ್ದಾಳೆ. ಅದೇ ತಲ್ಲಿ ಕೂಡ ನಮಗೆ ಏನೋ ಒಂದು ನಮ್ಗೆ ಆಸೆ ಆಕಾಂಕ್ಷೆ ಇದೆ, ಇವಳಲ್ಲಿ ಹೇಳಿಕೊಂಡಾಗ ಕೂಡ ಅವಳು ಕೂಡ ನಮ್ಗೆ ಆದಷ್ಟು ಬೇಗ ಹೇಗೆ ಒಂದು ಮೇಣದ ಬತ್ತಿ ಮೇಣ ಉರಿಸಿಕೊಂಡು ತನ್ನ ಮೈಯನ್ನು ಕರಗಿಸಿಕೊಳ್ತಾಳೆ, ಅದೇ ತಲ್ಲಿ ಕೂಡ ನಮ್ಮಲ್ಲಿರೋ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಇವಳು ಆದಷ್ಟು ಬೇಗ ದೂರ ಮಾಡ್ತಾಳೆ. ಅದೇ ತಲ್ಲಿ ಕೂಡ ಮೊದಲು ನಾವು ಈ ದೇವಸ್ಥಾನದಲ್ಲಿ ಬರುವಾಗ ನಮ್ಗೆ ಇಂಥ ಒಂದು ಅನುಕೂಲಗಳು ಇರಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಒಂದು ಊಟದ ವ್ಯವಸ್ಥೆ ಆಗಲಿ ಅಥವಾ ಒಂದು ದೇವಸ್ಥಾನದಲ್ಲಾಗಲಿ ಇಷ್ಟೊಂದು ವ್ಯವಸ್ಥೆ ಇರಲಿಲ್ಲ. ಆದರೆ ಇವಾಗ ತುಂಬ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಕೂಡ ಆ ಒಂದು ವ್ಯವಸ್ಥೆಗಳು, ಭೋಜನಾದಿಗಳಾಗಲಿ ಅಥವಾ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ಭಾರಿ ಚೆನ್ನಾಗಿದೆ. ನಮಗೂ ತುಂಬ ಖುಷಿಯಾಗಿದೆ. ಮದುಮಗಳಲ್ಲಿ ಮೈಕುಂಠ ತಿರುಪತಿಯಲ್ಲಿ ಕಲ್ಯಾಣ ಉತ್ಸವದಲ್ಲಿ ನಳಿನಿ ಅಂತ ಹೇಳಿ ಮಂಚಗಲ್ಲಿಂದ ಬಂದಿದ್ದೇವೆ. ನಾವು ವರ್ಷ ಇಲ್ಲಿ ಬರ್ತಾ ಇರ್ತೇವೆ. ಸೋಣ ತಿಂಗಳಲ್ಲಿ ಭಾರಿ ವಿಶೇಷ. ಇಲ್ಲಿ ಒಂದು ಬಂದರೆ ನಮಗೆ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ ದೇವಿಯನ್ನು ನೋಡಿದರೆ. ನಾವು ವರ್ಷ ಇಬ್ಬರು ಅಕ್ಕ ತಂಗಿ ಒಟ್ಟಿಗೆ ಬರ್ತಾ ಇರ್ತೇವೆ. ಹಾಗೆ ಮತ್ತು ನವರಾತ್ರಿ ಟೈಮಿಗೂ ಬರ್ತೇವೆ. ಇಲ್ಲಿ ವಿಶೇಷ ಇರ್ತದೆ, 9 ದಿನ ಭಾರಿ ವಿಶೇಷ ಇರ್ತದೆ, ಬೆಳಿಗ್ಗೆ ಮತ್ತು ರಾತ್ರಿ. ನಾವು ವರ್ಷ ಬರ್ತಾ ಇರ್ತೇವೆ. ಹಾಗೆ ಇವತ್ತು 2ನೇ ಶುಕ್ರವಾರ ದೇವರ ದರ್ಶನ ಮಾಡ್ಕೊಂಡು ಹೋಗುವ ಅಂತೇಳಿ ಬಂದಿದ್ದೇವೆ. ಶ್ರೀ ದುರ್ಗಾದೇವಿ ದೇಗುಲದಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ವ್ರತಾಚರಣೆಗೆ ದೇಗುಲದಲ್ಲಿ ಭಕ್ತರ ದಂಡೆ ಹರಿದಿತ್ತು. ಗೃಹಿಣಿಯರು, ಮದುವೆಯಾಗದ ಯುವತಿಯರು ತಮ್ಮ ಇಷ್ಟದ ದೇವರ ಸಾನ್ನಿಧ್ಯಕ್ಕಾಗಿ ಕಾತುರದಿಂದ ಕಾಯುತ್ತಿದ್ರು. ಕೈತುಂಬಾ ಬಳೆ, ಮದುವೆಯಾಗದ ಯುವತಿಯರಂತೂ ಮುಡಿ ತುಂಬ ಹೂವನ್ನು ಅಲಂಕರಿಸಿಕೊಂಡು ತನ್ನ ಇಷ್ಟದ ದೇವರಲ್ಲಿ ಉತ್ತಮ ವರನನ್ನ ಹುಡುಕಿಕೊಡುತ್ತಾಯೇ ಎಂದು ಬೇಡಿಕೆಯನ್ನಿದ್ರು. ಅಷ್ಟಲಕ್ಷ್ಮಿಯ ಆರಾಧಿಸೋಣ, ಇಷ್ಟಾರ್ಥಗಳನ್ನು ಪಡೆಯೋಣ. ಅಷ್ಟಲಕ್ಷ್ಮಿಯ ಆರಾಧಿಸೋಣ, ಇಷ್ಟಾರ್ಥಗಳನ್ನು ಸಕಲ ಭಕ್ತಾದಿಗಳ ಬೇಡಿಕೆಯನ್ನ ಈಡೇರಿಸುವ ತಾಯಿಯೇ ದುರ್ಗಾದೇವಿ. ತನ್ನ ಮಕ್ಕಳ ಸಕಲ ಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತವಳೇ ತಾಯಿ ದುರ್ಗಾ ಮಾತೆ. ದೇವಿಯ ಗುಡಿಯಲ್ಲಿ ವರಮಹಾಲಕ್ಷ್ಮಿ ದಿನಾಚರಣೆಯಂದು ಮಹಾಮಾತೆಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಭಕ್ತಾದಿಗಳಿಂದ ಆ ದಿನ ವಿಶೇಷ ಪೂಜೆಗೆ ಒಳಪಟ್ಟು ಕೃತಾರ್ಥಳಾದಳು ದೇವಿ. ವರ ಮಹಾಲಕ್ಷ್ಮಿಯ ದಿನದಂದು ದೇಗುಲದಲ್ಲಿ ಸೇರಿದ ನೂರಾರು ಭಕ್ತಾದಿಗಳಿಗೆ ಮಹಾ ಅನ್ನ ಸಂತರ್ಪಣಾ ಕಾರ್ಯವು ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರಿತು. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಪ್ರಕೃತಿ ಸೌಂದರ್ಯದ ಮಧ್ಯೆ ವಿರಾಜಿಸುವ ಶ್ರೀ ದುರ್ಗಾಮಾತೆಯ ವಿಶೇಷತೆಯನ್ನು, ಕಾರಣಿಕತೆಯನ್ನು. ಇದು ಇವತ್ತಿನ ದೈವದೇವರು ಸಂಚಿಕೆ. ಮುಂದೆ ಇಂತಹದ್ದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.